ನಮ್ಮ ಕನಸು ಬ್ಯಾನರ್ ನಡಿಯಲ್ಲಿ ಕೆ ಸುರೇಶ್ ಅವರು ನಿರ್ಮಾಣ ಮಾಡಿದ ರಮೇಶ್ ಶೆಟ್ಟಿಗಾರ್ ಬರೆದು ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕರಾದ ಸಂತೋಷ್ ಮಾಡ ನಿರ್ದೇಶನದಲ್ಲಿ ಮೂಡಿಬರುವ ತುಳು ಸಿನಿಮಾ ಪಿದಾಯ್ ಸೆಪ್ಟೆಂಬರ್ 12ರಂದು ಕರಾವಳಿಯಾದ್ಯಂತ ತೆರೆ ಕಾಣಲಿದೆ. ಪಿದಾಯ್ ಚಿತ್ರವು ಕೋಲ್ಕತಾ, ಸಿಮ್ಲಾ, ಜಾರ್ಖಂಡ್ ಹಾಗೂ ಕ್ಯಾಲಿಫೋರ್ನಿಯಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅಧಿಕೃತವಾಗಿ ಆಯ್ಕೆಯಾಗುವುದರ ಜೊತೆಗೆ 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರಥಮ ಬಾರಿಗೆ ತುಳು ಚಿತ್ರವೊಂದು ಭಾರತೀಯ ಚಲನಚಿತ್ರ ಹಾಗೂ ಕನ್ನಡ ಚಲನಚಿತ್ರ ಹೀಗೆ 2 ವಿಭಾಗಗಳಲ್ಲಿ ಸ್ಪರ್ಧೆಯಲ್ಲಿದ್ದು ಅಂತಿಮವಾಗಿ 2ನೇ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಇದೀಗ ಮೈಸೂರು ದಸರಾ ಚಲನಚಿತ್ರೋತ್ಸವಕ್ಕೂ ಆಯ್ಕೆಯಾಗಿದೆ. ಈ ಬಗ್ಗೆ ಚಿತ್ರತಂಡದವರು ಸುದ್ದಿಗೋಷ್ಠಿ ನಡೆಸಿ ಸಿನಿಮಾ ಬಿಡುಗಡೆಯ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಅಂತಾರಾಷ್ಟ್ರೀಯ ಮಟ್ಟದ ಮಲ್ಲಿನಂಚಿನ ಸಿನಿಮಾ ನಮ್ಮ ಪಿದಾಯ್ ಸಿನಿಮಾ ಉಂಡ್ರೆ ಬರ್ತಿನ 12ನೇ ತಾರೀಕಿನಲ್ಲಿ ರಿಲೀಸ್ ಆಗುವುದು ತುಳುನಾಡಿನಾದ್ಯಂತ. ನಮ್ಮ ಕನಸು ಬಯನಾಡು ಮಲ್ಲಿನ ಸಿನಿಮಾ ಒಂದು ಕೆ ಸುರೇಶ್ ಬೇರ್ ನಿರ್ಮಾಣ ಮಲ್ದೇರು ರಾಷ್ಟ್ರೀಯ ನಿರ್ದೇಶಕ ಪ್ರಶಸ್ತಿ ದಿನಾಂಕದ ನಿರ್ದೇಶಕರು ನಮ್ಮ ಸಂತೋಷ್ ಮಾಡ ಬೇರೆ ನಿರ್ದೇಶನ ಮಲ್ಲಿನ ಸಿನಿಮಾ ಒಂದು 12ನೇ ತಾರೀಕಿನಲ್ಲಿ ರಿಲೀಸ್ ಆಗುವುದು. ಕೋಲ್ಕತಾ, ಸಿಮ್ಲಾ, ಜಾರ್ಖಂಡ್ ಅಂಚನೆ ಕ್ಯಾಲಿಫೋರ್ನಿಯಾಡು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಭಾಗಿಯಾದ ಅಂಚನೆ 14ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅಧಿಕೃತವಾದ ಭಾರತೀಯ ಚಲನಚಿತ್ರ ಬೊಕ್ಕ ಕನ್ನಡ ಚಲನಚಿತ್ರದ 2 ವಿಭಾಗಗಳ ಸ್ಪರ್ಧೆ ಹಿಡಿತಂಚಿನ ಸಿನಿಮಾ ಪಿದಾಯ್ ಸಿನಿಮಾ ಅಂತಿಮವಾದ ಬೆಸ್ಟ್ ಸಿನಿಮಾ ಪಂಪಿನಂಚಿನ ಅವಾರ್ಡ್ ಗೆದ್ದಿನಂಚಿನ ಸಿನಿಮಾ ಒಂದು. ಸೊ ಈ ಸಿನಿಮಾಡು ಮೇನ್ ಕ್ಯಾರೆಕ್ಟರ್ ನಮ್ಮ ಕನ್ನಡ ಚಿತ್ರರಂಗದ ಶರತ್ ಲೋಹಿತಾಶ್ವರಣ ಆಕ್ಟ್ ಮಾಡಿದ್ರು, ಲೀಡ್ ಕ್ಯಾರೆಕ್ಟರ್ ಮಾಡಿದ್ರು. ಅಂಚನೆ ದೀಪಕ್ ರೈ ಪಾಣಾಜೆ ನಮ್ಮ ಪುಷ್ಪರಾಜ್ ಬೊಳ್ಳಾರ್ ಬಾವೇರು ನಮ್ಮ ಬೊಕ್ಕ ಯಾಲ ಆಕ್ಟ್ ಮಾಡಿದೆ, ಈಳಾ ವಿಟ್ಲ ಮಲ್ದೇರು ನೇಟ್, ದೇವಿ ನಾಯರ್ ಮಲ್ದೇರು ಆಕ್ಟ್ ಮಾಡಿದ್ರು, ಪ್ರಿತೇಶ್ ಬಳ್ಳಾಲ್ ಬಾಗ್ ಆಕ್ಟ್ ಮಾಡಿದ್ರು, ಖುಷಿ ಆಕ್ಟ್ ಮಾಡಿದ್ರು, ಖುಷಿ ಚಂದ್ರಶೇಖರ್ ಆಕ್ಟ್ ಮಾಡಿದ್ರು. ಅಂಚನೆ BBC ಚಂದ್ರಶೇಖರ್ ಬೇರೆ ಆಕ್ಟ್ ಮಾಡಿದ್ರು, ಬೇರೆ ವೈಫ್ ಅನಿತಾ ಚಂದ್ರಶೇಖರ್ ಆಕ್ಟ್ ಮಾಡಿದ್ರು, ರವಿ MS ವರ್ಕಾಡಿ ಆಕ್ಟ್ ಮಾಡಿದ್ರು. ಅಂಚನೆ ಮೋನೀಶ್, ತ್ರಿಷಾ ಕಿನ್ನ ಮಸ್ತ್ ಜೋಕುಲು ನೇಟ್, ಧ್ರುವ, ನಿಹಾ, ಖುಷಿ ಶೇಖರ್ ಬಣ್ಣ ಬೇರೆ ಬೇರೆ ಕಿಂಗ ಬಂದಿನಿ ಬಟ್ ಇದ ಮಲ್ಲ ಅಂತೀರಿ. ಸೊ ಈ ಮೂವಿದ ಕ್ಯಾಮ್ರಾಮನ್ ನಮ್ಮ ಜಿಟಿಗೆ ಮೂವಿದ ಕ್ಯಾಮ್ರಾಮನ್ ಅಂದಿನಾರೆ ಉಣ್ಣಿ ಮಾಡವ್ರು ಪಂಪಿನಾರೆ ಆರು ನಿಖಿಲ ಕ್ಯಾಮ್ರಾ ವರ್ಕ್ ಮಾಡಿದೆ. ಅಂಚನೆ 2 ಸಲ ರಾಷ್ಟ್ರ ಪ್ರಶಸ್ತಿ ವಿಜೇತರಾಯಿನಂಚಿನ ಸುರೇಶ್ ಅರಸ್ ಮೇರೆ ಮೂವಿನ ಎಡಿಟಿಂಗ್ ಮಾಡಿದ್ರು. ನಮ್ಮ ರಮೇಶ್ ಶೆಟ್ಟಿಗಾರ್ ಬೊಕ್ಕ DBC ಶೇಖರ್ ರಡ್ಜಲ್ಲ ಒಟ್ಟು ಸೇರಿದು ಈ ಮೂವಿಗೆ ಸಂಭಾಷಣೆ ಬರುತ್ತಾರೆ. ಅಂಚನೆ ಮಲಯಾಳಂ ಮೂವಿದ 5 ಸಲ ಕೇರಳ ರಾಜ್ಯ ಪ್ರಶಸ್ತಿ ಗೆದ್ದಿನಂಚಿನ ನಮ್ಮ ಪದ್ಮಶ್ರೀ ಕೈತಪುರಂ ದಾಮೋದರ ನಂಬೂದಿರಿ ಬೇರಲಿಗೆ ಸಾಹಿತ್ಯ ಬರೆದಿರು. ನಮ್ಮ ಸಂತೋಷ್ ಮಾಡರ್ನ ಸ್ವಂತ ಮಾಮ ಆರ್ನೆಕ್ ನಮ್ಮೊಂಜಿ ಸಾಹಿತ್ಯ ಬರೆದೇ ಬಂದಾಗ ನಮಗೆ ಬಾರಿ ಪೆರ್ಮೆದ ವಿಷಯ. ಬಹುಶಃ ಮೊದಲ ಬಾರಿಗೆ ಧರಿಸಿದ್ರು ಬಂದದವರು ಅಂತ ಶಶಿರಾಜ್ ಕಾವೂರು, ಯೋಗೀಶೇ ನಡಕಲಗಟ್ಟೆ, ಸುಧೀರ್ ಅತ್ತಾವರ್ ಮುಗುಲ್ ಮಾತ ನಮಗೆ ಸಾಹಿತ್ಯ ಬರೆದಿರು. ಅಂಚನೆ ಅಜಯ್ ನಂಬೂದಿರ್ ಬೇರು ನಮಗ್ ಮ್ಯೂಸಿಕ್ ಮಲ್ದಿನಾರಿ ಮೂವಿ ಮ್ಯೂಸಿಕ್ ಮಲ್ದಿನಾರ. ಅಂಚನೆ ಕುಡೊಂಜಿ ಖುಷಿದ ವಿಚಾರದಾದ ಬಂದಾಗ ನಮ್ಮ ಸಂಗೀತ ನಿಧಿ ಡಾಕ್ಟರ್ ವಿದ್ಯಾಭೂಷಣ್ ಬೇರು ಸುರುತ ಸಲ ನಮ್ಮ ಮೂವಿಗೆ ತುಳು ಮೂವಿಗೆ ಸುರುತ ಸಲ ಅವರೊಂಜಿ ಎಡ್ಡೆ ಪದನ್ ಪಂತೇರು ಅವರೊಂಜಿ ಭಜನೆ. ಈ ಮೂವಿದ ಟೋಟಲ್ ದಾದ ಬಂಡ ಒಂಜಿ ಇದ ಮುಟ ತೋಜಾವನಿ ನಂಚಿನ ಒಂಜಿ ದಾದ ಬಂಡ ಕುಣಿತ ಭಜನೆ ನಮ್ಮ ಈ ಮೂವಿ ಒಂಜಿ ಮೂಜಿ ಕುಣಿತ ಭಜನೆ ತೋಜದ ನಮ್ಮ ನೆಟ್ ಐಕ್ ಒಂಜಿ ಶಿನೈ ಜೋಸಫ್ ಮ್ಯೂಸಿಕ್ ಮಲ್ದೇರು ಕುಡೊಂಜೆಗ್ ನಮ್ಮ ಸಂದೀಪ್ ಆರ್ ಬಳ್ಳಾಲ್ ಆರು ಮ್ಯೂಸಿಕ್ ಮಲ್ದೇರು. ಸೊ ಅಂಚದು ಒಂಜಿ ವಿಶೇಷವಾಯಿನ ನಮ್ಮ ಕುಣಿತ ಭಜನೆ ಈ ಮೂವಿ. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಕನ್ನಡದ ಖ್ಯಾತ ನಟರಾದ ಶರತ್ ಲೋಹಿತಾಶ್ವ ಅವರು ಅಭಿನಯಿಸಿದ್ದಾರೆ. ಇವರ ಜೊತೆಗೆ ದೀಪಕ್ ರೈ ಪಾಣಾಚೆ, ಪುಷ್ಪರಾಜ್ ಬೊಳ್ಳಾರ್, ರೂಪಶ್ರೀ ವರ್ಕಾಡಿ, ಇಳಾ ವಿಟ್ಲ, ದೇವಿ ನಾಯರ್, ಪ್ರೀತೇಶ್ ಕುಮಾರ್, ಅನಿಲ್ ರಾಜ್ ಉಪ್ಪಳ, ರವಿ ವರ್ಕಾಡಿ, DBC ಶೇಖರ್, ಅನಿತಾ ಚಂದ್ರಶೇಖರ್ ಹಾಗೂ ಬಾಲ ಪ್ರತಿಭೆಗಳಾದ ಮೋನೀಶ್, ತ್ರಿಷಾ, ಧ್ರುವ, ನಿಹಾ, ಖುಷಿ, ಶೇಖರ್ ಮುಂತಾದವರು ಅಭಿನಯಿಸಿದ್ದಾರೆ. ತುಳುನಾಡಿನ ವಿಶೇಷತೆಯಾದ ಕುಣಿತ ಭಜನೆಯನ್ನ ಮೊದಲ ಬಾರಿಗೆ ಈ ಸಿನಿಮಾದಲ್ಲಿ ಪ್ರಯೋಗಿಸಲಾಗಿದೆ. ಸಂದೀಪ್ ಬಲ್ಲಾಳ್ ಸಂಗೀತ ನೀಡಿದ ಕುಣಿತ ಭಜನೆಗೆ ಸಾಹಿತ್ಯ ಬರೆದವರು ಯೋಗೀಶ್ AS.
ಖ್ಯಾತ ಕವಿ ಅಡ್ವೊಕೇಟ್ ಶಶಿರಾಜ್ ರಾವ್ ಕಾವೂರು ಬರೆದ ಇನ್ನೊಂದು ಕುಣಿತ ಭಜನೆಗೆ ಶಿನಾಯ್ ಜೋಸೆಫ್ ಸಂಗೀತವನ್ನ ನೀಡಿದ್ದಾರೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಸಿನಿಮಾ ನಿರ್ದೇಶಕರಾದ ಸಂತೋಷ್ ಮಾಡಾ, ರೂಪಶ್ರೀ ವರ್ಕಾಡಿ, ಪುಷ್ಪರಾಜ್ ಬುಳ್ಳಾರ್ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.